ಬೃಹತ್ ಕಂಪನಿಗಳಾದ ಯುಪಿಸಿಎಲ್ ಮತ್ತಿತರ ಕಂಪನಿಗಳು ಗ್ರಾಮ ಪಂಚಾಯಿತಿಗೆ ನೀಡುವ ತೆರಿಗೆಯನ್ನ ಕಳ್ಳತನ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ತೆರಿಗೆ ಕಳ್ಳರಿಗೆ ಕಠಿಣ ದಿನ ಕಾದಿದೆ ಎಂದು ಯಲ್ಲೂರು ಗ್ರಾಮ ಸಭೆಯಲ್ಲಿ ಅಧ್ಯಕ್ಷ ಜಯಂತ್ ಕುಮಾರ್ ಹೇಳಿದ್ದಾರೆ. ಅವರು ಶುಕ್ರವಾರ ಯಲ್ಲೂರು ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ನಡೆದ ಪ್ರಥಮ ಗ್ರಾಮ ಸಭೆಯಲ್ಲಿ ಮಾತನಾಡಿದರು. ಈ ಹಿಂದೆ ಯುಪಿಸಿಎಲ್ ಅದಾನಿ ಕಂಪನಿಯ ವರ್ಷಕ್ಕೆ ಕೇವಲ 13 ಲಕ್ಷ ತೆರಿಗೆ ಪಾವತಿ ಮಾಡುತ್ತಿತ್ತು. ಈಗ ಗ್ರಾಮ ಪಂಚಾಯತ್ ಒತ್ತಡದಿಂದಾಗಿ ವಾರ್ಷಿಕ 56 ಲಕ್ಷಕ್ಕೆ ಏರಿಸಿದೆ. ಮುಂದೆಯೂ ಕಂಪನಿಯು ತನ್ನ ಸಿಎಸ್ಆರ್ ಯೋಜನೆಯಲ್ಲಿ ಗ್ರಾಮದ ಅಭಿವೃದ್ಧಿ ಮಾಡಬೇಕೆಂದು ಜಯಂತ್ ಕುಮಾರ್ ಹೇಳಿದ್ದಾರೆ. ಗ್ರಾಮ ಸಭೆಯಲ್ಲಿ ಯುಪಿಸಿಎಲ್ ಅದಾನಿ ಕಂಪನಿಯ ತಾಂತ್ರಿಕ ತೊಂದರೆಯಿಂದ ಕೃಷಿ ಹಾನಿ, ದನಗಳ ಸಾವು, ಪೈಪ್ಲೈನ್ ತುಂಡಾಗಿ ಉಪ್ಪು ನೀರು ಸಮುದ್ರ ಕಿನಾರೆಗೆ ಇವೆ ಮೊದಲಾದ ಸಮಸ್ಯೆಗಳನ್ನು ಗ್ರಾಮಸ್ಥರು ಎತ್ತಿದ್ದಾರೆ. ಗ್ರಾಮ ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಮಮತಾ ವೈಶೆಟ್ಟಿ, ಕಾರ್ಯದರ್ಶಿ ಸುಲೋಚನಾ ಸಹಿತ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಈ ಬಗ್ಗೆ ಕ್ರಮಕ್ಕೆ ನಿರ್ಣಯಿಸಲಾಯಿತು. ದುರ್ಗಾನಗರದ ಪೈಪ್ಲೈನ್ ಇದೆ, ಜನಗಳು ಸಂತೋಷ